ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಮಸಾಲ ವಡ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ಪು ಕಡಲೆಬೇಳೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಈಗ ಅದನ್ನು ತೊಳಿಬೇಕು. 2 ಸಲ ತೊಳೆದ್ರೆ ಸಾಕು. ತೊಳೆದ ನಂತರ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡಬೇಕು 1 ಗಂಟೆ ಹೊತ್ತು. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು. ಕಡಲೆಬೇಳೆ ನೆನೆಸಲಿಕ್ಕೆ ಹಾಕಿ 1 ಗಂಟೆ ಆಗಿದೆ. ಈಗ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, ಹಾಗೆಯೇ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಕಾಯಿ ಮೆಣಸು ಸಣ್ಣಗೆ ಹೆಚ್ಚಿದ್ದು, ಶುಂಠಿ ಸಣ್ಣಗೆ ಹೆಚ್ಚಿದ್ದು, ಕೊತ್ತಂಬರಿ ಸೊಪ್ಪು. ಈಗ ಒಂದು ಮಿಕ್ಸಿ ಜಾರಿಗೆ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ನೆನೆಸಿಟ್ಟ ಕಡಲೆಬೇಳೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಹಾಗೆಯೇ ಈರುಳ್ಳಿ, ಕಾಯಿ ಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ನಾವಿಲ್ಲಿ ಕಡಲೆಬೇಳೆಯನ್ನು ರುಬ್ಬುವಾಗ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಗೆ ನಿಮಗೆ ಬೇಕಂತ ಇದ್ದರೆ 1 ಚಮಚದಷ್ಟು ಹಾಕಿದರೆ ಸಾಕು. ಕಡಲೆಬೇಳೆಯನ್ನು ಜಾಸ್ತಿ ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಬಿದರೆ ಸಾಕು. ರುಬ್ಬಿದ ಕಡಲೆಬೇಳೆಯನ್ನು ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು 1-1.5 ಚಮಚದಷ್ಟು ಹಾಕಿದರೆ ಆಯಿತು, ದೊಡ್ಡ ಚಮಚದಲ್ಲಿ. ಈಗ ಅದಕ್ಕೆ ಶುಂಠಿ ಹಾಕ್ತಾ ಇದ್ದೇನೆ, ಕಾಯಿ ಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಉಪ್ಪನ್ನು ಆಗಲೇ ಹಾಕ್ಕೊಂಡಿದ್ದೇವೆ, ಹಾಗಾಗಿ ಉಪ್ಪು ಹಾಕ್ಕೊಳ್ಳುವ ಅಗತ್ಯವಿಲ್ಲ. ನಿಮಗೆ ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಬಿಸಿ ಎಣ್ಣೆಯನ್ನು 1 ಚಮಚದಷ್ಟು ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿ ಎಣ್ಣೆಯನ್ನು ಹಾಕುವುದರಿಂದ ವಡೆ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕಾಗಿ ಬಿಸಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ಉಂಡೆ ಕಟ್ಟೋಣ. ನಿಮಗೆ ಯಾವ ಸೈಜಿನ ವಡೆ ಬೇಕು ಆ ಸೈಜಿನ ಉಂಡೆಯನ್ನು ಕಟ್ಟಿದರೆ ಆಯಿತು. ದೊಡ್ಡ ಸೈಜಿನ ವಡೆ ಬೇಕಿದ್ದರೆ ದೊಡ್ಡ ಉಂಡೆಯನ್ನು ಕಟ್ಟಿ. ನಾನಿಲ್ಲಿ ದೊಡ್ಡ ಉಂಡೆಯನ್ನು ಮಾಡ್ತಾ ಇದ್ದೇನೆ. ಸಣ್ಣ ಸೈಜಿನ ವಡೆ ಬೇಕಿದ್ದರೆ ಸಣ್ಣ ಉಂಡೆಯನ್ನು ಮಾಡಿದರೆ ಆಯಿತು. ಉಂಡೆಯನ್ನು ಮಾಡಿ ಇಡುವುದರಿಂದ ಕರಿಯುವಾಗ ಸುಲಭವಾಗುತ್ತೆ, ಅದಕ್ಕಾಗಿ ಉಂಡೆಯನ್ನು ನಾನಿಲ್ಲಿ ಮಾಡಿ ಇಡ್ತಾ ಇದ್ದೇನೆ. ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ಅದನ್ನು ಎಲ್ಲ ಕಡೆಗೂ ಸವರ್ಕೊಳ್ಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲದಿದ್ದರೆ ಪ್ಲಾಸ್ಟಿಕ್ ಕವರನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಒಂದೊಂದು ಉಂಡೆಯನ್ನು ಅದರ ಮೇಲೆ ಇಟ್ಟು ಅದನ್ನು ಪ್ರೆಸ್ ಮಾಡಿಕೊಳ್ಬೇಕು. ಹೀಗೆ ನೋಡಿ. ಹೀಗೆ ನಾವು ಮೊದಲೇ ಮಾಡಿ ಇಡುವುದರಿಂದ ಕರಿಯುವಾಗ ಸುಲಭವಾಗುತ್ತೆ, ಅದಕ್ಕಾಗಿ ಹೀಗೆ ಮಾಡಿಟ್ಟರೆ ಒಳ್ಳೆಯದು. ಕೈಯಲ್ಲೇ ಪ್ರೆಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಸುಲಭವಾಗಿರುತ್ತೆ. ಕೆಲವರಿಗೆ ಕಷ್ಟ ಆಗೋದಾದರೆ ಹೀಗೇ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಕರೀಲಿಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಮೀಡಿಯಮ್ ಬಿಸಿಯಾದ ನಂತರ ವಡೆಯನ್ನು ಫ್ರೈ ಮಾಡಲು ಹಾಕ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ವಡೆಯನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಮಸಾಲ ವಡೆ ಫ್ರೈ ಆಗ್ತಾ ಇದೆ, ಅದನ್ನು ತಿರುಗಿಸ್ತಾನೆ ಇರಬೇಕು. ಇಲ್ಲದಿದ್ದರೆ ಎಲ್ಲ ಕಡೆ ಫ್ರೈ ಆಗೋದಿಲ್ಲ ಒಂದೇ ಲೆಕ್ಕ, ಅದಕ್ಕಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ. ಮಸಾಲ ವಡವನ್ನು ತೆಗೆದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈಗೇನೆ ಎಲ್ಲ ವಡವನ್ನು ತೆಗೆದ್ರೆ ಆಯಿತು. ಈಗೇನೆ ಗೋಲ್ಡನ್ ಬ್ರೌನ್ ಬರುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಉಳಿದ ಬ್ಯಾಟರನ್ನು ಕೂಡ ಫ್ರೈ ಮಾಡಲು ಹಾಕ್ತಾ ಇದ್ದೇನೆ. ಮಸಾಲ ವಡವನ್ನು ಈಗೇನೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಮಸಾಲ ವಡ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕೋಣ. ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.